ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ವಿಶೇಷ ಚೇತನರಿಗೆ ಅಕ್ಲಿನ ಪ್ರಾಯದ ಇತಿಮಿತಿ ಇದ್ದಂತೆ ಮಾತ್ರೆಗಳ ಸರ್ಕಾರ ಸಹಾಯ ಒದಗಾವಡುಂದು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮೀಜಿ ಪಂತಿರು ಕುಡ್ಲದ ಶಕ್ತಿನಗರಡು ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಸ್ಕೂಲ್ ಲೋಕಾರ್ಪಣೆ ಲೇಸಡ್ 6 ಆಶೀರ್ವಚನ ಕೊರಿಯರು ಮಾನಸಿಕ ಯತ್ವಾಸಿ ಸಾಮರ್ಥ್ಯದ ಜೋಕ್ಲೆನ ಮುಖ್ಯ ವಾಹಿನಿಗ ಕನಪನ ಉದ್ದೇಶೋಡು ಬೊಂಬೈದ ಅರ್ಜುನ್ ಶೆಟ್ಟಿ ಫೌಂಡೇಶನ್ ದ ನಿಲಿಟ್ ಅರ್ಜುನ್ ಎಸ್ ಶೆಟ್ಟಿ ನೆಂಪುಗಾದ ಕುಡ್ಲಾ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಜೋಕ್ಲೆನ ವಸತಿ ಶಾಲೆದ ಒತ್ತುಗೂ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಸ್ಕೂಲ್ ಕಟ್ಟದಿತ್ತದ ಆಯ್ತ ಲೋಕಾರ್ಪಣೆ ಶನಿವಾರ ನಡೆತಂಡ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಾಸಕರು ವೇದವ್ಯಾಸ್ ಕಾಮತ್ ಬೊಂಬೈದ ಸುಧೀರ್ ಶೆಟ್ಟಿ ಬೊಕ್ಕ ಕುಟುಂಬದಕಲು ಸಾನ್ನಿಧ್ಯ ಶಾಲೆದ ಆಡಳಿತ ಸಂಸ್ಥೆ ಶ್ರೀ ಗಣೇಶ ಸೇವಾ ಟ್ರಸ್ಟ್ದ ಗುರ್ಕಾರ್ಯರು ಮಹಾಬಲ ಮಾರ್ಲಾ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಬೊಕ್ಕ ಬಿನ್ನೆ ರೈತದ ಅರ್ಜುನ್ ಶೆಟ್ಟಿ ಸ್ಕೂಲು ಲೋಕಾರ್ಪಣೆ ಆಂಡು ಸುಧೀರ್ ಶೆಟ್ಟಿ ಎದ್ಕೊಂಡು ಪಾತಿರ್ದು ಎನ್ನಮಗೆ ಅರ್ಜುನ್ ಶೆಟ್ಟಿ ಲೆಕ್ಕ ಪರಿಶೋಧಕ್ಕೆ ಆದಿತ್ತದ ಆದಾಯದ ಒಂಜಿ ಭಾಗ ಸಮಾಜ ಸೇವೆಗೆ ಗಳಸೊಡುಂದು ಹೊಂದಿತ್ತೆ ಇತ್ತೆ ಅರ್ಜುನ್ ಎಂಕ್ಲಿನ ಕಣ್ಣೆದುರು ಇಜ್ಜೆ ಆಂಡ ಆಯ್ನ ಪುದರ್ಡು ಫೌಂಡೇಶನ್ ಕಟ್ಟದು ಈ ಶಾಲೆ ಕಟ್ಟಾದು ಕೊಡ್ತಾ ಈ ಶಾಲೆ ವಿಶೇಷ ಜೋಕ್ಲಿಗ್ ಸಾದಿಗ್ ಬೊಲ್ಪಾವಡೆಂದು ಪಂಡಿರು ವಸಂತ್ ಕುಮಾರ್ ಶೆಟ್ಟಿ ಸುರುತ ಪಾತ್ರ ಪಂಡದು ಇರುವೇರು ಜೋಕುಲು ಇತ್ತದು ಸುರುವಾಯಿನ ಸಾನ್ನಿಧ್ಯಡ್ ಇತ್ತೆ ಇರ್ನುತ ಆಜಿ ಜೋಕುಲು ಉಲ್ಲೆರು ದಾನಿಲಿನ ಸಾಯುಡು ಶಾಲೆ ನಡೆತೊಂದುಂಡು ಬರವು ಕಲ್ಪಾವು ನಕ್ಲಿನ ಸಂಬಳವಕ ನಿರ್ವಹಣೆಗೆ ಸರ್ಕಾರ ಸಹಾಯ ಒದಗಾವಡುಂದು ಭಿನ್ನಾಯ್ತೊಂಡೆರು ಉದಿಪನ ಮಲ್ತಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿ ಆಶೀರ್ವಚನ ಕುರ್ದು ಸುಧೀರ್ ಶೆಟ್ಟಿಯರ್ನ ಹೃದಯ ಶ್ರೀಮಂತಿಕೆ ಬಾರಿ ಮಲ್ಲೆ ಮಗನ ಪುದರನ್ನು ಶಾಶ್ವತವಾದ ಒರಿಪುನಂಚ ಮಲ್ತದೇರು ವಿಶೇಷ ಚೇತನರೆಗೂ ಆಕ್ಲಿನ ಪ್ರಾಯದ ಇತಿಮಿತಿ ಇಜ್ಜಂದೆ ಮಾತ್ರೆಗಳ ಸರ್ಕಾರ ಸಹಾಯ ಒದಗಾವಡುಂದು ಪಂಡೆರು ಮಂತ್ರಿ ಖಾದರ್ ಪಾತಿರ್ದು ಮಗನ ಅಗತಿನ ಬೇನೆದ ನಡುಟ್ಲ ಮಗನ ಕನ್ನ ನಿಜ ಮಲ್ತದ ಸುಧೀರ್ ಶೆಟ್ಟಿ ಸಮಾಜಗೂ ಮಾದರಿ ಬುಕ್ಕ ಪ್ರೇರಣೆ ಆತಿರಂದು ಪಂಡಿನ ಆರು ವಿಶೇಷ ಜೋಕ್ಲೆಗೂ ಕಲ್ಪಾವನಕ್ಲಿನ ಸಂಬಳಗೂ ಸಂಬಂಧದ ಬೇಡಿಕೆಯನ್ನು ಮುಖ್ಯಮಂತ್ರಿ ಬೊಕ್ಕ ಸಂಬಂಧಪಟ್ಟಿನ ಮಂತ್ರಿಯರ್ನ ಗುಮನಗು ಕನತದ ನಡಪಾದ ಕೊರಿಯರೆ ಪ್ರಯತ್ನ ಮಲ್ಪುವೆ ವಿಶೇಷ ಜೋಕ್ಲೆಗೂ ಸರ್ಕಾರದ ನಿಲೆಟ್ ಧರ್ಮದ ವೈದ್ಯಕೀಯ ಮರ್ದು ಒದಗಾವನ ಬಗ್ಗೆ ಸರ್ಕಾರಗೂ ಶಿಫಾರಸು ಮಲ್ಪುವೆ ಎಂದು ಭರವಸೆ ಕೊರಿಯರು ಶ್ರೀ ಗಣೇಶ ಸೇವಾ ಟ್ರಸ್ಟ್ ದಪಣ ಗುರ್ಕಾರ್ಯರು ಜಗದೀಶ್ ಶೆಟ್ಟಿ ವಿಜಯ್ ಸುಧೀರ್ ಶೆಟ್ಟಿ ವೇಣು ಬೊಕ್ಕ ಕಾಂಚಿ ವೇದಿಕೆ ಇಡಿತ್ತರು ರಾಜ್ಯದ ವಿಶೇಷ ಶಾಲೆಯಲ್ಲಿನ ಒಕ್ಕೂಟದ ಗುರ್ಕಾರ್ಯರ್ನ ಕೂಟ ಸಂಬಳ ಅನುದಾನ ಹೆಚ್ಚ ಮಲ್ಪನ ಬಗೆಟ್ಟು ಮಂತ್ರಿ ಖಾದರ್ರಿಗೆ ಭಿನ್ನಾಯ್ತೊಂದು ಓಲೆ ಕೊರಿಯರು ಈ ಕಾರ್ಯಕ್ರಮ ಬರೀ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾತ್ರವಲ್ಲ, ಇದು ನಮ್ಮ ಭಾವನೆಗಳ ಭಾವನಾತ್ಮಕ ದಿನವೂ ಕೂಡ ಆಗಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ. ಈ ಲೋಕ ಅನಿತ್ಯ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಆದರೆ ಮಾನವನ ಸತ್ಕರ್ಮ, ಪ್ರೀತಿ, ಕರುಣೆ, ದಾನ, ಧರ್ಮ ಇವುಗಳ ಮೌಲ್ಯಗಳು ಮಾತ್ರ ಶಾಶ್ವತ ಅಂತ. ನಮ್ಮ ಮಗನ ಜೀವನ ಕೂಡ ಈ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಅವರು ನಮ್ಮೊಂದಿಗೆ ಬದುಕಿದ ಕಾಲ ಬಹಳ ಕಡಿಮೆ, ಆದರೆ ಬದುಕಿದ ಆ ಬದುಕು ಭಾಳ ಒಂದು ಅರ್ಥಪೂರ್ಣವಾಗಿತ್ತು. ಅರ್ಜುನ್ ಶೆಟ್ಟಿ ನಮ್ಮ ಮಗ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು. ಅವರಲ್ಲಿ ಜೀವನದಲ್ಲಿ ಅವರು ಬಾಲ್ಯದಲ್ಲಿರುವಾಗಲೇ ಅವ್ರದ್ದೊಂದು ಉದ್ದೇಶ ಅಥವಾ ಕನಸಿತ್ತು, ನನ್ನ ಆದಾಯದ ಒಂದು ಭಾಗವನ್ನು ಸಮಾಜದ ಹಿಂದುಳಿದವರಿಗೆ ಅಥವಾ ವಿಶೇಷ ಮಕ್ಕಳಿಗೆ ಮೀಸಲಾಗಿಡಬೇಕೆಂದು. ಅವರ ಕನಸು ಈ ಶಾಲೆಯ ಮೂಲಕ ನೆನಸಾಗುವುದನ್ನು ಕಂಡು ನಮ್ಮ ಕಣ್ಣೀರಿನಲ್ಲಿಯೂ ಒಂದು ಹೆಮ್ಮೆ ಪಡುವಂಥ, ಒಂದು ಸಂತೋಷ ಪಡುವಂತಹ ಈ ಕಾರ್ಯಕ್ರಮವಾಗಿದೆ. 2 ಮಕ್ಕಳಲ್ಲಿ ಪ್ರಾರಂಭವಾದ ಸಂಸ್ಥೆಯಲ್ಲಿ ಇದೀಗ 206 ಇಂಟೆಲೆಕ್ಚುಲಿ ಡಿಸೇಬಲ್ಡ್ ಆ ಮಕ್ಕಳಲ್ಲಿ 5 ವರ್ಷದಿಂದ 46 ವರ್ಷ, ಫ್ರಮ್ 5 years to 46 years. ವೆಂಕಟರಮಣನಂತೆ ನಮ್ಮ ಸುಧೀರ್ ಶೆಟ್ರು ನಮ್ಮ ಸಂಸ್ಥೆಗೆ ಬಂದರು. ಶೆಟ್ರೆ, ನಿಮ್ಗೆ ಏನಾಗಬೇಕು ಅಂತ ನಮ್ಮ ಒಡಲಲ್ಲಿ ಒಂದಿತ್ತು. ವಿ ವಾಂಟೆಡ್ ಟು ಸ್ಟಾರ್ಟ್ ಎ ಸೆಂಟರ್, ಥೆರಪಿ ಸೆಂಟರ್ ಫಾರ್ ಆಟಿಸ್ಟಿಕ್ ಚಿಲ್ಡ್ರನ್. ನಮಗೊಂದು ಥೆರಪಿ ಸೆಂಟರ್ ಎಷ್ಟಾಗ್ಬೋದು, ಅದಕ್ಕೆ 1-2.5-3 ಕೋಟಿವರೆಗೆ ಆಗ್ಬೋದು ಅಂತ. ಐ ವಿಲ್ ಡೂ ಇಟ್, ನಾನು ಮಾಡಿಕೊಡ್ತೇನೆ ಅಂತ ಹೇಳುವ ದಾನಿಗಳು ಯಾರಿದ್ದಾರೆ? ಯಾರಿಲ್ಲ. ಹಾಗಾದರೆ ಆ ತಿರುಮಲ ವೆಂಕಟರಮಣ ಆ ರೂಪದಲ್ಲಿ ನಮ್ಮ ಅರ್ಜುನ್ ಶೆಟ್ಟಿ ಫೌಂಡೇಶನ್ನ ಸ್ಥಾಪಕರಾದಂಥ ಸುಧೀರ್ ಶೆಟ್ಟರನ್ನು ಕಳುಹಿಸಿಕೊಟ್ರು. ಮನುಷ್ಯ ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳಿಗೂ ಕೂಡ ಭಗವಂತನ ಕೃಪೆ ಸದಾಕಾಲ ಇರುತ್ತೆ ಅಂತ ಅನ್ನೋದಕ್ಕೆ ಸಾನ್ನಿಧ್ಯ ಸಂಸ್ಥೆ ಒಂದು ಉತ್ತಮವಾದಂತಹ ಉದಾಹರಣೆಯಾಗಿದೆ. ಒಬ್ಬ ವಿಶೇಷ ಚೇತನರು, ಭಿನ್ನಚೇತನರು ಅವರಲ್ಲಿ ಕೂಡ ಭಗವಂತ ಇರ್ತಾನೆ. ಕಾರಣಾಂತರದಿಂದ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರ್ಬೋದು.
ಅವರನ್ನು ಕೂಡ ಪ್ರೀತಿಯಿಂದ ಕಾಣುವಂತಹ ಹೃದಯವಂತಿಕೆ ಬೇಕಾದದ್ದು ಬಹಳ ಮುಖ್ಯವಾದಂತಹದ್ದು. ಅಂಥ ಕೆಲಸವನ್ನು ಸಾನ್ನಿಧ್ಯ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಇವತ್ತು ಅದನ್ನು ಒಂದು ರಾಜ್ಯದಲ್ಲೇ ಮಾದರಿ ಸಂಸ್ಥೆಯಾಗಿ ರೂಪುಗೊಳಿಸಿರೋದಕ್ಕೋಸ್ಕರ ಅವರೆಲ್ಲ ಪದಾಧಿಕಾರಿಗಳು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅರ್ಜುನ್ ಶೆಟ್ಟಿಯವರು ಅವನು ಯುವಕನಾಗಿದ್ದಾಗ ಅವನ ಒಂದು ಕನಸು ಏನಿತ್ತ ಆ ಕನಸನ್ನು ಬಹುಶಃ ನಾನಾಗಿ ಮುಂದೆ ಈಡೇರಿಸಬೇಕಂತ ಹೇಳಿಕೊಂಡು ಅದು ಈಡೇರಿಸೋದು ಮಾತ್ರ ಅಲ್ಲ, ಭಾರತ ದೇಶದಲ್ಲ ವಿಶ್ವದರು ಕೂಡ ಅದನ್ನು ಬಂದು ನೋಡುವಂಥ ಒಂದು ವಿಶೇಷದ ಕಟ್ಟಣ ಮಾಡಿ ಕೊಟ್ಟದೇ ಅದು ಬಹುಶಃ ಇವತ್ತು ನಾವು ಸುಧೀರ್ ಶೆಟ್ಟಿ ಅವರಿಗೆ ನಾನು ವಿಶೇಷವಾಗಿ ಗೌರವ ಸಲ್ಲಿಸಲಿಕ್ಕೆ ನಾನು ಅರ್ಪಿಸ್ತೇನೆ. ಅದು ಇವತ್ತು ನಾವು ಉಸಿರನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮಗೆ ಹೆಸರು ಮಾತ್ರ ಉಳಿತದೆ. ಅಂಥ ಶಾಶ್ವತದ ಹೆಸರನ್ನು ಅರ್ಜುನ್ ಶೆಟ್ಟಿ ಅವರಿಗೆ ಇವತ್ತು ವಿಜಯ್ ಶೆಟ್ಟಿ ಮತ್ತು ಸುಧೀರ್ ಶೆಟ್ಟಿ ಮತ್ತು ಕುಟುಂಬಸ್ಥರು ನಿರ್ಮಾಣ ಮಾಡಿದ್ದಾರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರಿನ 1 ವರ್ಷದಿಂದ ಕೆಲಸಗಾದ ತಂದಿತ್ತಿನ ಬಂಟ್ವಾಳದ ಭಾಗ್ಯಶ್ರೀ ಕುಲಾಲ್ರಿಗೆ ಆಳ್ವಾಸ್ ಪ್ರಗತಿ 2026 ಮಾಮಲ್ಲ ಉದ್ಯೋಗ ಮೇಳಡು ಕೆಲಸದ ಭಾಗ್ಯ ಒದಗದ ಬೈದನ ಭಾಗ್ಯಶ್ರೀ ಅಂಗವಿಕಲರಾದುಲ್ಲೇರು. ಬೇತರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟದಿ ಒಂದಿನ ದೇಶದ ಮಾಮಲ್ಲ ಧರ್ಮದ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2026 ಶುಕ್ರವಾರ ಶನಿವಾರ ಬೇದ್ರದ ವಿದ್ಯಾಗಿರಿ ಕ್ಯಾಂಪಸ್ದ ಡಾಕ್ಟರ್ VS ಆಚಾರ್ಯ ಸಭಾಂಗಣ ನಡೆತಂಡ ಕರಿನ 1 ವರ್ಷದ ಕೆಲಸಗಾದ ಕಾತೊಂದಿತ್ತಿನ ಬಂಟ್ವಾಳದ ಭಾಗ್ಯಶ್ರೀ ಕುಲಾಲ್ ಎನ್ನಿದಿನವು ಈ ಸರ್ತಿ ನಿಜ ಆತಂಡ ಶರೀರಡು ವಿಶೇಷ ಚೇತನೆ ಆದಿತ್ತಿನ ಭಾಗ್ಯಶ್ರೀ ಸೋದರನ ಸಾಯಡು ಚಕ್ರ ಕುಡ್ಸುಡು ಉದ್ಯೋಗ ಮೇಳಗು ಬೈದಿರ ಅರಿನ ಮೈಸೂರದ ರೆಡ್ಡಿಸ್ ಫೌಂಡೇಶನ್ ಅಕೌಂಟೆಂಟ್ ಕೆಲಸಗೂ ಅಜಬ್ ಮಲ್ದಡ ಪದವಿ ಕಲ್ತಿನಿರ್ದ ಬಕ್ಕ ಕೆಲಸಗಾದ ಬಿಡಂದ ಪ್ರಯತ್ನ ಮಲ್ತೊಂದಿತ್ತಿನ ಭಾಗ್ಯಶ್ರೀ ಕುಲಾಲ್ 1 ವರ್ಷದ್ದು ಸರಿಯಾಯಿನ ಅವಕಾಶಗೂ ಕಾತೊಂದಿತ್ತರ ಕೆಲಸ ತಿಕ್ಕೊಂಡು ಪನ್ಪನ ಅಂದಾಜು ಮಲ್ತೊಂದು 14ನೇ ವರ್ಷ ಆವೃತ್ತಿದ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳಗು ಬತ್ತಿನ ಭಾಗ್ಯಶ್ರೀಗೆ ಕೆಲಸದ ಭಾಗ್ಯ ತಿಕ್ಕತಂಡ ಅಕೇರಿಗೆ ಮೈಸೂರದ ರೆಡ್ಡಿಸ್ ಫೌಂಡೇಶನ್ ಅಕೌಂಟೆಂಟ್ ಬೇಲೆಗೆ ಅಜಬ್ ವಾಯ್ನಿಡ್ದವರ ಕೆಲಸದ ಕನ ನಿಜ ಮಲ್ತೊಂದಿರ. ಸ್ವತಂತ್ರ ಪೊರುಮಾಟ 1937 ಸುರುಕು ತುಳುನಾಡು ನಡೆತದ ಸ್ವತಂತ್ರ ಲಿಪಿ ಇತ್ತದ್ಲ ತುಳುಕು ನ್ಯಾಯ ತಿಕ್ಕದ ಚಿಂದು ತುಳು ವಿದ್ವಾಂಸರು ದಯಾನಂದ ಜಿ ಕತ್ತಲ್ ಸಾರ್ ಪಂತೆರು MRPL ತುಳು ಪರ್ಬಡು ಮಲ್ಲಬಿನೆರಾದ ಅರ್ಪಾತಿರಿಯರು. ಕುಡ್ಲದ MRPL ಸಂಸ್ಥೆದ ನೆಲೆಟ್ ಎಂಪ್ಲಾಯೀಸ್ ರಿಕ್ರಿಯೇಷನ್ ಸೆಂಟರ್ದ ಒಟ್ಟು ಸಿರಿಗೆಡು ಶುಕ್ರವಾರ ಸುರುತ ಸರ್ತಿ MRPL ತುಳು ಪರ್ಪ ಅಟ್ಟಣೆ ಮಲ್ದದಿತ್ತರ ಯಕ್ಷಗಾನ ಕಂಬುಲ ಗುತ್ತದ ಇಲ್ಲ ನೆಗೆತು ತೋಜಿನಂಚ ತುಳು ಸಂಸ್ಕೃತಿದ ಪೊರ್ಲದ ವೇದಿಕೆಡು MRPL ತುಳು ಪರ್ಪ ನಡೆತಂಡ ರತ್ನಾವತಿ ಜೆ ಬೈ ಕಾಡಿರೆಡ್ದು ತುಳುನಾಡ ಪದದ ಒಟ್ಟುಗು ಕಾರ್ಯಕ್ರಮ ಶುರುವಾಂಡ್ MRPL ಸಂಸ್ಥೆದ ಆಡಳಿತ ನಿರ್ದೇಶಕರು ಮುಣ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ಗುರ್ಕಾರ್ಮೇಡ್ ಬಿನ್ನೇರ್ನ ಒಟ್ಟು ಸಿರಿಗೆಡು ತುಡಾರ ಬಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನಾಂಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರ್ಕಾರ್ಯರ ದಯಾನಂದ ಜಿ ಕತ್ತಲ್ ಸಾರ್ ತಾರೆದ ಗೊಂಬಾರಲ್ತಿರ ಬಿನ್ನಿರು ತುಳು ವಿದ್ವಾಂಸರ್ಲಾದುಪ್ಪನ ದಯಾನಂದ ಜಿ ಕತ್ತಲ್ ಸರ್ ಪಾತಿರ್ದ ಅವೇತೋ ಮಂದಿರ ಅಂಗನವಾಡಿ ಶಾಲೆಗಳಿಗೆ ಕೊಡುಗೆ ಕೊರ್ನ ಅವೇತೋ ಜನಕ್ಕೆ ಬದುಕು ಕೊರ್ನ MRPL ಸಂಸ್ಥೆ ತುಳುಪರ್ಪ ನಡಪವನು ಪೆರ್ಮೆದ ಸಂಗತಿಂದ ಪಂಡಿನ 1957 ಸಿಪಾಯಿ ದಂಗೆ ಸುರುತ್ತ ಸ್ವತಂತ್ರ ಪೊರ್ಂಬಾಟಾತ್ ನಮ್ಮ ತುಳುನಾಡು 1937 ಸುರುತ್ತ ಪೊರ್ಂಬಾಟ ನಡೆದಂಡ ತುಳು ಭಾಷೆಗೆ ಸ್ವತಂತ್ರ ಲಿಪಿ ಇತ್ತದ್ಲ ನ್ಯಾಯ ತಿಗದಜಿಂದು ಪಂಡಿರ ತುಳು ಪೊರ್ಂಬಾಟಗಾರರ ರೋಷನ್ ರೊನಾಲ್ಡ್ ತುಳುವಬುಳ್ಳಿ ದಯಾನಂದ ಕತ್ತಲ್ ಸಾರ್ ಸ್ನೇಹಾದೀಪ ಸಂಸ್ಥೆದ ತಬುಸಂ ಕಂಬುಲದ ಚಾಂಪಿಯನ್ ಕೃತಿಕಾ ಗೌಡ ಯಕ್ಷಗಾನ ಕಲಾವಿದರು ಉಮೇಶ್ ಕುಪ್ಪೆ ಪದವು ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರ ಇಂಚಿಪ್ಪ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿನ ತುಳುನಾಡದ ಪೆರ್ಮೆದ ಕಲಾವಿದರು ರೂಪಾ ವರ್ಕಾಡಿ ಬೊಕ್ಕ ಆತಿಶ್ ಶೆಟ್ಟಿ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಸಂದೈತ ಮಲ್ತಿರ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿನ ನಾಟಕ ಬೊಕ್ಕ ಸಿನಿಮಾ ರಂಗದ ಕಲಾವಿದರು ರೂಪಾ ವರ್ಕಾಡಿ ಪಾತ್ರದ MRPL ಎಂಕ್ಲೆನಂಚಿನ ಕಲಾವಿದರಿಗೆ ಸಮ್ಮಾನ ಮಂತಿನ ಉಬಾರಿ ಕುಸಿತ ಸಂಗತಿ ಕಲಾವಿದರಿಗೆ ಏತು ಸಪೋರ್ಟ್ ಮಲ್ಪೆರಂದು ಗೊತ್ತಾಪಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನು ತುಳುನಾಡಿಗೆ ಅರ್ಪಣೆ ಮಲ್ತೊಂದು ಲ್ಯಾಂದ್ ಪಂಡಿರ ನಾಟಕ ಬೊಕ್ಕ ಸಿನಿಮಾ ರಂಗದ ಬೊಕ್ಕರಿ ಹಿರಿಯ ಕಲಾವಿದರು ಭೋಜರಾಜ ವಾಮಂಜೂರು ಪಾತಿರ್ದು ತುಳು ನಾಟಕ ಯಕ್ಷಗಾನ ತುದು ತುಳು ಕಲ್ಪನಕ್ಲಿತ್ತ ಪಾಕಜನ ಉಲ್ಲೆರ 72 ವರ್ಷದ ಬೊಕ್ಕ ತುಳುನಾಡ ಪೊಣ್ಣೊಡ್ತಿಗೆ ರಾಷ್ಟ್ರೀಯ ಪ್ರಶಸ್ತಿ ಬೈದನಂದು ಪಂಡ್ಯರ ಮುಣ್ಕೂರು ಶ್ಯಾಮಪ್ರಸಾದ್ ಕಾಮತ್ ಗುರ್ಕಾರ್ಮೆದ ಪಾತೆರೋಡು ಮಾತೆರಿಗ್ಲ ತುಳು ಪರ್ಪದ ಎಡ್ಡೆಪ್ಪು ಬೇಕಿಯರ MRPLದ ರಿಫೈನರಿ ಡೈರೆಕ್ಟರ್ ನಂದಕುಮಾರ್ ಪಿಳ್ಳೆ ಫೈನಾನ್ಸ್ ಡೈರೆಕ್ಟರ್ ದೇವೇಂದ್ರ ಕುಮಾರ್ ಗ್ರೂಪ್ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಶಂಕರ್ ಪುದ್ವಾಲ್ ಮಲ್ಲಬಿನ್ನೆರ ಕೃಷ್ಣ ಹಿಟ್ನೆ ಮಿಯಾರ್ ಲಿಸ್ಟ್ ಪಾಲ್ದಿತ್ತೊಂಡೆರ ಶರತ್ ಜೋಗಿ ಬೊಕ್ಕ MRPL ಎಂಪ್ಲಾಯೀಸ್ ರಿಕ್ರಿಯೇಷನ್ ಸೆಂಟರ್ದ ಪದಾಧಿಕಾರಿಗಳು ಸದಸ್ಯರ ಕಾರ್ಯಕ್ರಮ ಇಟ್ಟಿರ ನಿಖಿಲ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ್. MRPL ಈ ತುಳುನಾಡಿನ ಅದೆಷ್ಟೋ ವಿದ್ಯಾಮಂದಿರಗಳಿಗೆ, ಅದೆಷ್ಟೋ ದೇವಸ್ಥಾನಗಳಿಗೆ, ಅದೆಷ್ಟೋ ದೈವಸ್ಥಾನಗಳಿಗೆ, ಅಂಗನವಾಡಿಗಳಿಗೆ
ಅದೆಷ್ಟೋ ಕೊಡುಗೆಗಳನ್ನು ನೀಡಿದೆ. ತುಂಬ ಮಂದಿಯ ಬದುಕನ್ನು ಕಟ್ಟುವಲ್ಲಿ ಅದೆಷ್ಟೋ ಮಂದಿಗೆ ಉದ್ಯೋಗವನ್ನು ಈ ಸಂಸ್ಥೆ ನೀಡಿದೆ. ಅಂತ ಒಂದು ಶ್ರೇಷ್ಠ ಸಂಸ್ಥೆ ಇವತ್ತು ಈ ನೆಲದ ಸೊಗಡನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಒಂದು ವಿಳಂಬವಾದರೂ ಇವತ್ತಾದರೂ ಈ ಕಾರ್ಯಕ್ರಮ ಮಾಡಿದಿರಲ್ಲ, ಅದಕ್ಕೆ ಮತ್ತೊಮ್ಮೆ ಸಮಸ್ತ ತುಳುವರ ಪರವಾಗಿ ವಂದಿಸ್ತೇನೆ. ತುಳು ಪರ್ಬ MRPL ನಡಪುನ ಸಂಭ್ರಮ ತೂನಗನೇ ಒಂಥರ ಖುಷಿ ಆಗ್ಬಿಡ್ಲಿಕ್ಕೆ ಮತ್ತೆ ಎಂಗ್ಲಿಗೆ ಏತು ಹುಮ್ಮಸ್ಸಡ ಬೈದಾರೆ, ಏತು ಖುಷಿಡ ಬೈದಾಡು. ಎಷ್ಟೋ ವರ್ಷದ ಮುಂಚ ಚಿತ್ರರಂಗ ಅವಾರ್ಡು, ನಾಟಕ ರಂಗ ಅವಾರ್ಡು, ತುಳು ಚಿತ್ರ ಗಾಯನ ಅವಾರ್ಡು, ತುಳು ಪ್ರಾರ್ಥನಾ ಅವಾರ್ಡು ಮುಂದೇನು ಕೇಂದು ಒಳ್ಳೆದು ಎಷ್ಟೋ ಜನ ಇತ್ತೆ ನಾಟಕ ಅವಾರ್ಡು, ಯಕ್ಷಗಾನ ಅವಾರ್ಡು ತೂದು ತುಳು ಭಾಷೆಯ ಕಲ್ಪನಂಚಿನ ಮಸ್ತ್ ಜನ ಲೇರು. 72 ವರ್ಷದ ಬೊಕ್ಕ ನ್ಯಾಷನಲ್ ಅವಾರ್ಡ್ ತೆಗಿನಿ ನಮ್ಮ ತುಳುನಾಡದ ಪೊಣ್ಣಾಗ ಇಂಕ್ಲಿಗೆ ಮಸ್ತ್ ಖುಷಿ ಅವನು ಮೈತೊಟ್ಟಿಗೆ ಎತ್ತೋ ವರ್ಷದಿಂದ ಒಟ್ಟಿಗೆ ಇಂಕಲ ಅಭಿನಯ ಮಲ್ದ MRPL ತಗೊಂಡು ಸಪೋರ್ಟ್ ಮಲ್ತದ್ದು ಮೂಲೊಂಜಿ ಮಲ್ಲ ಕಾರ್ಯಕ್ರಮ ಮಲ್ತೀರ ಐಡ್ಲ ಜಾಸ್ತಿ ಅದು ಎಂಕೆಲ್ಲಂಚಿ ಒಂಜಿ ಕಲಾವಿದರಿಗೆ ಸನ್ಮಾನ ಮಲ್ತೇರ್ ಪಂಡ ಅವು ಮಸ್ತ್ ಖುಷಿ. ಯಾನ್ ಇತೆ ಪನ್ಪಿನ್ನಿಕಲ್ಲ ಮಾತೇನಿಲ್ಲ ಪ್ರೀತಿ ವಿಶ್ವಾಸ ಬ್ಲೆಸ್ಸಿಂಗ್ ಅಂಚನೆ ದೇವೇರ್ನ ಬ್ಲೆಸ್ಸಿಂಗ್ ಐಡ್ದ ಅತ್ತಿಕ್ಕಿ ನಂಚಿನ ಅವಾರ್ಡ್ ಅವೇ ನಾನು ಎನ್ನ ಮೋಕಿದ ತುಳುನಾಡಿಗೆ ಏನು ಅರ್ಪಣೆ ಮಲ್ತೊಂದಿಲ್ಲ. ಈ ವೇದಿಕೆ ಡೆಂಗುಲೆಗೂ ತುಂಬ ನಾಟಕಲ ಮಲ್ದಿತ್ತ ಶಿವದೂತಗಳಿಗೆ ಐಟ ಗೊತ್ತೊಂದು MRPL ದಗುಲು ಕಲಾವಿದರಿಗೆ ಏತು ಸಪೋರ್ಟಿವ್ ಆದ ಉಲ್ಲೇರ್ ಪಂದ್ ನಮ್ಮ ಊಡೊಂಜಿ MRPL ಉಂಡು ಈತ ಮಲ್ಲ ಸಂಸ್ಥೆ ಪಂದಗೆ ಎಂಗಳಿಗೆ ಮಸ್ತ್ ಖುಷಿ ಅವನು. ಟೀಮ್ MRPL ಎಲ್ರಿಗೂ ಹಾಗೂ ದಿ ಅಚೀವರ್ಸ್ ಆಫ್ ದಿಸ್ ಪರಶುರಾಮ ಸೃಷ್ಟಿ ಪ್ಲೇಸ್, ಐ ವುಡ್ ಓನ್ಲಿ ಲೈಕ್ ಟು ವಿಶ್ ಈ ತುಳುನಾಡ ಈ ತುಳು ಪರ್ಭದ ಶುಭಾಶಯಗಳನ್ನು ಹೇಳುತ್ತಾ ಈ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ಪಣೆ ಮಲ್ಪುನ ನಿತ್ಯ ಪ್ರಕಾಶ್ ಬಂಟ್ವಾಳ ನಾಯಕಿ ನಟಿ ಆದ ಗೊಬ್ಬುದಿನ ಪಿಕ್ಚರ್ ತುಳು ಕನ್ನಡ ಭಾಷೆದ ಸಿನಿಮಾ ಶುಕ್ರವಾರ ಕುಡ್ಲದ ಭಾರತ್ ಮಾಲ್ ಸಿನಿಮಾ ಮಂದಿರಡು ಗರ್ದಿಡು ಪ್ರದರ್ಶನ ಶುರು ಮಲ್ತದನು. ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ಪಣೆ ಮಲ್ಪನ ನಿತ್ಯ ಪ್ರಕಾಶ್ ಬಂಟ್ವಾಳ ನಾಯಕ ನಟಿ ಆದ ಗೊಬ್ಬುದಿನ ಪಿಕ್ಚರ್ ತುಳು ಕನ್ನಡ ಭಾಷೆದ ಸಿನಿಮಾ ಶುಕ್ರವಾರ ಕುಡ್ಲದ ಭಾರತ್ ಮಾಲ್ ಸಿನಿಮಾ ಮಂದಿರಡು ಗರ್ದಿಡು ಪ್ರದರ್ಶನ ಶುರು ಮಲ್ದಡ. ಚೆಂಡೆ ಕೊಂಬು ಕಹಳೆದ ಒಟ್ಟುಗು ಬೆನ್ನೆರೆಯನ್ನು ವೇದಿಕೆಗೆಲ್ಲ ತೊಂದು ಬತ್ತೆರ ನಾಯಕ ನಟಿ ನಿತ್ಯ ಪ್ರಕಾಶ್ ಪೂಂಜೆ ಕೊರಿನ ಕೈಟು ಪತ್ತೊಂದು ಬತ್ತಿನ ಇಸೆ ಸಾಧಿತ್ತಂಡ. ಗೋಲ್ಡನ್ ಸ್ಟಾರ್ ಗಣೇಶರನ್ನು ಬಡಿದಿ ಸಿನಿಮಾ ತಯಾರು ಮಲ್ತಿನ ಶಿಲ್ಪಾ ಗಣೇಶ್, ಸಿನಿಮಾ ನಿರ್ಮಾಪಕರ ನಿರ್ದೇಶಕರಾಯಿನ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ವಿಜಯಕುಮಾರ ಕೊಡಿಯಾಲ ಬೈಲ್, ಭೋಜರಾಜ ವಾಮಂಜೂರು, ಶರ್ಮಿಳಾ ಕಾಪಿಕಾಡ್, ನಾಯಕಿ ಅಮೃತ, ವಿಶ್ವರಾಜ್ ಬಳ್ಳಾರ್, ಸುರೇಶ್, ಸಂದೀಪ್ ಇಂಚ ಕಲಾವಿದರೆತ್ತದ ಪ್ರದರ್ಶನ ಉದಿಪನಾಂಡ. ವಿಜಯಕುಮಾರ್ ಕೊಡಿಯಾಲ ಬೈಲ್ ಪಾತ್ರೆಡ್ದು ತುಳು ಸಿನಿಮಾದ ಮಾತಾ ಕಲಾವಿದರ ನನ್ನಲ ಎತ್ತರ ಗುಬುಲೆವಡು ಸಂದೀಪ್ ಬೆದ್ರದರನ ಕಡಿಯದ ನಿರ್ದೇಶನದ ಸಿನಿಮಾ ಒಂದು ಸಿನಿಮಾ ಗೆಲ್ಮೆ ಪಡೆವಡು ಮಾತರೆಗ್ಲ ಎಡ್ಡೆ ಅವಡಂದು ಎಡ್ಡೆಪ್ಪು ಬಯಕಿಯರು. ದೇವದಾಸ್ ಕಾಪಿಕಾಡ್ ಪಾತ್ರೆಡ್ದು ತುಳು ಸಿನಿಮಾ ರಂಗೋಗು ಸುವರ್ಣ ಯುಗ ಮಾತೆರೆಲ್ಲ ಒಟ್ಟು ಸೇರಾದ ಎಡ್ಡೆ ರೀತಿಯ ಸಿನಿಮಾ ತಯಾರು ಮಂತಿನ ಕೀರ್ತಿ ಶಿಲ್ಪಾ ಗಣೇಶಿಗೆ ಸಂದುಂಡು ತುಳುವೀರ ನಮ್ಮ ಚಿತ್ರರಂಗನು ಏಪಗ್ಲ ಬುಡ್ದು ಕರೆಯರು ಸಿನಿಮಾ ಗೆಲ್ಮೆ ಪಡೆವಡಂದು ಎಡ್ಡೆಪ್ಪು ಬಯಕಿಯರು. ಭೋಜರಾಜ ವಾಮಂಜೂರು ಪಾತ್ರೆಡ್ದು ಎಡ್ಡೆಪ್ಪು ಬಯಕಿಯರು. ನಟೆ ನಿತ್ಯ ಪ್ರಕಾಶ್ ಬಂಟ್ವಾಳ ಪಾತ್ರೆಡ್ದು ಹಿರಿಯ ಕಲಾವಿದರು ಬೈದ್ಯರು ನಿಕ್ಲಿನ ಪ್ರೋತ್ಸಾಹ ಇಂಚನೆ ಉಪ್ಪಡ ಮುಂದಿನ ಸುರುತ್ತ ಸಿನಿಮಾ ಮಾತೆರ್ಲ ಸಿನಿಮಾ ತೋದು ಸಪೋರ್ಟ್ ಮಲ್ಪಲೆ ಎಂದು ಕೇಂದ್ಯರು. ನಿರ್ಮಾಪಕರು ಶಿಲ್ಪಾ ಗಣೇಶ್ ಪಾತ್ರೆಡ್ದು ಸಿನಿಮಾಗೆ ಇಂಚಿನ ಉಮೇದು ತಿಕ್ಕೊಂಡು ಪಂಡು ತಾನು ಎನ್ನದಜೆ ದಿಂಜ ಖುಷಿಯಾವನ್ನುಂಡು ಮಾತೆರ್ಲ ಸಿನಿಮಾ ತೋದು ಪ್ರೋತ್ಸಾಹ ಕೊರ್ಲೆ ಎಂದು ಪಂಡ್ಯರು. ಸಿನಿಮಾ ತುಯರೆ ಬತ್ತಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದಿನ ರೂಪಶ್ರೀ ವರ್ಕಾಡಿ ಸಿನಿಮಾ ಗೆಲ್ಮೆ ಪಡೆವಡಂದು ಎಡ್ಡೆಪ್ಪು ಬೇಕಿಯರು. ಮಣ್ಣದ ಒಂಜಿ ಋಣೊಂದು ಇದು ಶಿಲ್ಪಾ ಮೇಡಮ್ ನಮ್ಮ ತುಳು ಚಿತ್ರರಂಗಕ್ಕೆ ಒಂಜಿ ಕಾಣಿಕೆ ಕೊಡ್ತಾರೆ. ಮಸ್ತ್ ಕರಾವಳಿದ ಪ್ರತಿಭೆಲೆಗೆ ಮಲ್ಲ ಮಟ್ಟದ ಅವಕಾಶ ಈ ಸಿನಿಮಾ ತಿಕ್ಕದಿನ ಈ ಮೂಲಕ ಕರಾವಳಿದ ಪ್ರತಿಭೆಲು ತುಳು ಚಿತ್ರರಂಗಗಳ ಪೋಪುಲೆಕ ಅವಾರ್ಡ್ ಈ ಸಿನಿಮಾ ಯಶಸ್ವಿ ಅವಾರ್ಡ್ ಒಂದು ಸಮಸ್ತ ತುಳು ಚಿತ್ರರಂಗದ ತುಳು ರಂಗಭೂಮಿದ ಪರವಾದ ಕೇನೊಂದಿಲ್ಲ ಭಾರಿ ಖುಷಿ ಆಗ್ಬಿಡ್ದೆ. ಬಂದಾಗ ತುಳು ಚಿತ್ರರಂಗ ಒಂಜಿ ಸುವರ್ಣ ಯುಗ ಗೋಲ್ಡನ್ ಮೂವೀಸ್ ಅತ್ತ ಅಂಚ ಸುವರ್ಣ ಯುಗ ಬೈದನು ನಾನು ಮುರಲ್ಲ ಪಂತೆ ಎಡ್ಡೆ ದಿನ ಬೈದನು ಪೂರ ಹಿರಿಯಾಕ್ಲೆಲ್ಲ ಲೆಪ್ಪಡಾದು ಪೂರ ಹಿರಿಯಾಕ್ಲನ್ನ ಲೆಪ್ಪಡಾದು ನಿಕ್ಕೆ ಬಣ್ಣ ಪಾಡ್ದೇರು ಅಂಚ ಅದು ಈ ಸಿನಿಮಾ ಆಕ್ಲನ್ನ ಹಿರಿಯಾಕ್ಲನ್ನ ಆಶೀರ್ವಾದ ದೊಟ್ಟಗೂ ಹಿರಿಯರು ಕಿರಿಯರು ಮಾತಾ ನಿತ್ಯ ಪ್ರಕಾಶ್ನ ಫಸ್ಟ್ ಫಿಲ್ಮು ಅವು ಪ್ರಕಾಶವಾದ ಉಪ್ಪಡ ತೊಟ್ಟುಗು ಅಮೃತ ತುಳುನಾಡದ ಪ್ರತಿ ಒಂಜಿ ಸ್ಟಾರ್ಸ್ ನೆಟ್ಟುಲ್ಲಿ ರೈತ ಒಟ್ಟಿಗೂ ಮಾತ್ರ ಲೆತ್ತದ ಅವಕಾಶ ಕೊಡ್ತಾರೆ ಮೇಡಮ್. ಇರೇನು ಥ್ಯಾಂಕ್ ಯು ಒನ್ಸ್ ಅಗೇನ್ ಇರೆಗೆ ದೇವರ ಎಡ್ಡ ಮಲ್ಪಾಡು ಈ ಸಿನಿಮಾ ಯಶಸ್ವಿ ಆವಡು ತುಳುನಾಡದ ಜನಕ್ಕೂ ಇರೇನು ಖಂಡಿತ ಬುಡ್ದು ಬಾಡ್ಜೇರು ಎನ್ನ ಹೊಸ ಪಿಕ್ಚರ್
ಈತ್ ಮಲ್ಲ ಲೆಜೆನ್ಸ್ ನಕಲೊಟ್ಟಿಗೆ ಅಕಲ್ ಒಂಜಿ ಪ್ರೋತ್ಸಾಹ ಬಾರಿ ಒಂಜಿ ಎಡ್ಡೆ ಮಟ್ಟಡಿತ್ತು ನಮ್ಮ ಶೂಟಿಂಗ್ ಟೈಮ್. ಸೊ ಅಕ್ಕಲ ಪ್ರೋತ್ಸಾಹ ಎಂಕ್ ಒಂಜಿ ಈತ್ ಪರ್ಫಾರ್ಮ್ ಮಲ್ಪೆರ್ಲ ಆಂಡ್ ಮಾತೆರ್ಲ ಪಿಕ್ಚರ್ ತೂಲೆ ನಮಗೆ ಸಪೋರ್ಟ್ ಮಲ್ಪಲೆ ಇಷ್ಟ ಆಂಡ ಪಿದೈಬೋದು ಮಾತೆರೆಗೆಲ ಪನ್ಲೆ. ಥ್ಯಾಂಕ್ ಯು. ಪ್ರತಿ ಪಿಕ್ಚರ್ನ ತೂಲೆ ತುಳು ಪಿಕ್ಚರ್ ತೂಲೆ ಕನ್ನಡ ಪಿಕ್ಚರ್ ತೂಲೆ ಎಂದಾಲೆ ದಯಪನ ಒಂಜಾತ್ ಕಲಾವಿದರು ಬಲ್ಪು ಬರ್ಪೇರು ಕಲಾವಿದನ ಜೀವನನೇ ರಂಗಭೂಮಿ ಚಿತ್ರರಂಗ ನಾಟಕರಂಗ ಅಂಚಾದು ಪರಂಗ ಮಾತೆರ್ಲ ದಯಮಲ್ತದ್ದು ಪಿಕ್ಚರ್ ತೂಲೆ ಮಾತ ಕಲಾವಿದರನ್ನ ಸೇರಾದು ಮಲ್ತಿನ ಚಿತ್ರ ದಯಮಲ್ತು ತೂಲೆ ನಿಕ್ಲ ಆಶೀರ್ವಾದ ಪಲ್ಪಡು. ಒಂಜರೆ ವರ್ಷದ ದುಂಬು ಯಾನು ಫಿಲ್ಮ್ ಸ್ಟಾರ್ಟ್ ಮಲ್ಪುನಾಗ ಎಂದಿನ ಏಜಿ ಇಂಚಿನ ಒಂಜಿ ರೆಸ್ಪಾನ್ಸ್ ಇಂಚಿನ ಒಂಜಿ ಪ್ರೀತಿ ಮೋಕೆ ಎಂಕ್ ತಿಕ್ಕೊಂಡು ಬಂದು ಈತೊಂಜಿ ಶೋಕದ ಒಂಜಿ ಎಂಕ್ ವೆಲ್ಕಮ್ ತಿಕ್ಕೊಂಡು ಮೂಲು ಊರುಡು ಬಂದು ಎಂದಿಜ್ಜಿ ಮಸ್ತ್ ಖುಷಿಯ ಒಂದು ಎಕ್ಸ್ಪ್ರೆಸ್ ಮಲ್ಪರೇನೆ ಒಂದಿಜ್ಜಿ. ನಾರ್ಮಲಿ ಎಂಕ್ಲಿಗೆ ರಿಲೀಸ್ದ ದಿನ ಮಸ್ತ್ ಟೆನ್ಷನ್ ಉಪ್ಪುಂಡು ಇನಿ ಯಾನು ಖುಷಿ ಟುಲೆ ಮಸ್ತ್ ಖುಷಿ ಟುಲೆ ಆ ರೆಸ್ಪಾನ್ಸ್ ಒಂಜಿ ತೂದು ಮಾತೆರೆಗ್ಲ ಥ್ಯಾಂಕ್ ಯು ಸೋ ಮಚ್. ತುಳುನಾಡು ಏತ್ ಆರ್ಟಿಸ್ಟ್ನಕ್ಲು ಇಲ್ಲದೆ ಮಾತು ಆರ್ಟಿಸ್ಟ್ನಾಗಲ್ಲ ಒಂಚು ಪ್ಯಾಕೇಜ್ ನಮ್ಮ ಪಿಕ್ಚರ್ ಅಂದ ಅವೇನು ಒಟ್ಟು ಬೋಡನೆ ಮಲ್ಲ ಕೆಲಸ ಆ್ಯಕ್ಚುಲಿ. ಬಟ್ ಆ ಸಾಧನೆಯನ್ನು ಮಲ್ದೇರು ಗಣೇಶ್ ಸರ್ನ ವೈಫ್ ಮಲ್ದೇರು ಶಿಲ್ಪ ಮ್ಯಾಮ್. ಈ ಮೂವಿ ಲಂಚನೆ ಐತೆ ತುಳುತಕ್ಲಾಗಿ ದಾದ ಬೋರ್ಡ್ ಅತೆ ಕಾಮಿಡಿ ಝೋನರ್ಡ್ ಸ್ಟೋರಿ ಮಾತ್ರ ಫುಲ್ ಪ್ಯಾಕೇಜ್ ಇತ್ತೆ ಲಂಚಿನ ಮೂವಿ ಎಂದು. ಸೊ ಈ ಮೂವಿನ ತೂದು ಸಪೋರ್ಟ್ ಮಲ್ತದು ಮೂವಿಗೆ ಅದಕ್ಕೆ ಹೊರಡು. ಬೇದ್ರದ ಎಂಜೆ ಸ್ಟೆಪ್ ಆಫ್ ಡಾನ್ಸ್ ಸ್ಟುಡಿಯೋಸ್ ತಾನಿಲೆಟ್ ಕನ್ನಡ ಸಿನಿಮಾ ರಂಗದ ಪುದರ್ಪೋಯಿ ನಟೆ ಬೊಕ ನಲಿಕೆ ನಿರ್ದೇಶಕರು ಮಾಸ್ಟರ್ ತಾರಕ್ ಹಿಡಿದು ಒಂದು ದಿನದ ವಿಶೇಷ ನಲಿಕೆ ಕಾರ್ಯಾಗಾರ ಗೆಲ್ಮೆಡ ನಡೆತಂಡ. ಅದ್ಭುತ ನಲಿಕೆ ತರಬೇತಿ ಶಿಸ್ತುಬಕ ವಿದ್ಯಾರ್ಥಿಗಳನ್ನ ಬುಡಂದೆ ಸಾಧನೆ ನಡೆದು ಬೆದ್ರ ಮಾತ್ರ ತಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬಕ ರಾಜ್ಯದೊರ್ಮಿಡ ಗುರ್ತ ಮಂತೊನ್ನ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋಸ್ ಬೊಕರ ಇಸೇಸ ಕಾರ್ಯಕ್ರಮದ ಗುಮನ ಒಯ್ತದಂಡ. ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋಸ್ ದಾನಿಲೆಟ್ ಕನ್ನಡ ಸಿನಿಮಾ ರಂಗದ ಪುದರ್ಪೊಯಿ ನಟೆ ಬೊಕ ನಲಿಕೆ ನಿರ್ದೇಶಕರು ಮಾಸ್ಟರ್ ತಾರಕ್ ರೇಡ್ದ ಒಂದು ದಿನದ ಇಸೇಸ ನಲಿಕೆ ಕಾರ್ಯಾಗಾರ ಗೆಲ್ಮೆಡ್ ನಡೆತಂಡ. ಬೆದ್ರದ ಧನಲಕ್ಷ್ಮಿ ಕಾಂಪ್ಲೆಕ್ಸ್ ಅನಿಷ್ಟನ ಯಜಮಾನಿಕೆಡ್ ಕಾರ್ಯಮಲ್ಪನ ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋಡ್ ದೀವನ್ನ ಈ ಕಾರ್ಯಗಾರಡು ವಿದ್ಯಾರ್ಥಿಲು ಬೊಕ ನಲಿಕೆದ ಅಭಿಮಾನುಲು ಉಮೇದಡು ಪಾಲ್ದೊಂಡ್ಯರ. ಕಾರ್ಯಗಾರಡು ಮಾಸ್ಟರ್ ತಾರಕ್ ನಲಿಕೆದ ಮೂಲ ಅಂಶಲು ಶರೀರದ ಚಲನೆ ಅಭಿವ್ಯಕ್ತಿ ವೇದಿಕೆ ನಿರ್ವಹಣೆ ಸೇರಿನಂಚ ವೃತ್ತಿಪರ ನೃತ್ಯಗಾರರಿಗೂ ಅಗತ್ಯ ಬೇತೆ ಬೇತೆ ಚಾತುರ್ಕಲೆನ ಬಗೆಟ್ ಇಡೀ ಮಾಹಿತಿ ಕುರಿಯರ ಒಟ್ಟಿಗೆ ವಿದ್ಯಾರ್ಥಿಗಳಿಗೆ ಪ್ರಯೋಗ ರೀತಿಯ ತರಬೇತಿನ ಕೊಡ್ದು ಅಕ್ಲಡ ಇತ್ತಿನ ಪ್ರತಿಭೆಗೆ ಬೊಕ್ಕಲಾತ್ ಉಮೇದು ಕುರಿಯರ. ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋಸ್ ತಾಪಕರ ಅನೀಶ್ ವಿದ್ಯಾರ್ಥಿಗಳನ್ನ ಪ್ರತಿಭೆಯನ್ನು ಬುಲಪವನ ಉದ್ದೇಶಿಂಚಿನ ಕಾರ್ಯಾಗಾರಗಳನ್ನು ಬುಡಂದೆದಿ ಹೊಂದಿತದ. ನನ್ನದ ದಿನಕ್ಲೆಡ್ಲ ನನ್ನಲಾತಿ ಸೀಸ ತರಬೇತಿ ಶಿಬಿರಲೆಂದಿವನ್ನ ಯೋಜನೆ ಉಂಡೊಂದು ಪಂಡ್ಯರ. ತಾನು 3 ವರ್ಷದ ಬಾಲ್ಯ ಉಪ್ಪನಗ ಡ್ಯಾನ್ಸ್ ಜರ್ನಿ ಶುರುವಾಂಡ್ ಎನ್ನ ಡ್ಯಾನ್ಸ್ ಕ್ಷೇತ್ರಗೂ ಬೆರಿಸಾಯ ಕೊರ್ನಾರ್ ಅನೀಶ್ ಸರ್ಗ ತಾನು ಸೊಲ್ಮೆ ಸಂದಾವೆಂದು ಶ್ರೇಯಾ ಖುಷಿ ತೋಜೈರ್. ಮುಲ್ಕಿ ಬೇತ್ರ ತಾಲೂಕದ ಬೇತೆ ಬೇತೆ ಜಾಗಲಿಡು ಬೇತೆ ಬೇತೆ ಶಾಖಲಿಡ್ದ ವೇತೋ ವಿದ್ಯಾರ್ಥಿಗಳಿಗೆ ತರಬೇತಿ ಕೊರೊಂದಿತ್ತದ ರಾಜ್ಯ ಬೊಕ ರಾಷ್ಟ್ರ ಮಟ್ಟದ ಪಂತಲಿಡು ಭಾರಿ ಸಾಧನೆ ಮಲ್ಪನ ನಲಿಕೆ ಕಲಾವಿದರನ್ನು ತಯಾರು ಮಲ್ಪನವಲು ಮುಖ್ಯ ಪಾಲು ವಹಿಸೊಂದುಂಡು ಎಂಜೆ ಸ್ಟೆಪ್ ಆಫ್ ಡ್ಯಾನ್ಸ್ ಸ್ಟುಡಿಯೋಸ್. ತಾರಕ್ ಮಾಸ್ಟರ್ನ ಪಜ್ಜತುಯಿನ ಪೊಡಿ ಜೋಕ್ಲಿಗೆ ಬೊಕ ಅಕ್ಲಿನ ಇಲ್ಲಲ್ದಕ್ಲಿಗೆ ಭಾರಿ ಖುಷಿ ಆತಂಡು. ವೆಲ್ಕಮ್ ಟು ಎಂಜೆ ಸ್ಟೆಪ್ ಅಪ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಇದು ದೊಡ್ಡ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಫಸ್ಟ್ ಟೈಮು ನಾವು ಇಬ್ಬರು ಸೇರಿ. ಸೊ ನಮ್ಮ ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಲ್ವಾ? ಓಕೆ. ಸೊ ಈ ವರ್ಕ್ಶಾಪ್ಗೆ ತುಂಬ ಸ್ಪೆಷಲ್ ಏನು ಅಂದರೆ ವಿ ಆರ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿ ಮೂಡುಬಿದ್ರೆಯಲ್ಲಿ ಬಂದು ಇವರು ದೊಡ್ಡ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ತಾ ಇರೋದು ಇದು. ಆ್ಯಂಡ್ ದಿಸ್ ಈಸ್ ಅನೀಶ್. ಆಲ್ಮೋಸ್ಟ್ 7 branches. 7 plus 8 branches. 8 branch. ಮೈ ಗಾಡ್. ಪ್ಯಾರೆಂಟ್ಸ್ ಸಪೋರ್ಟ್ಗೆ ಬಿಕಾಸ್ ಆಫ್ ಪ್ಯಾರೆಂಟ್ಸ್ ಸಪೋರ್ಟೇ ಇಲ್ಲಿ ಇಷ್ಟು ಮಕ್ಕಳು ಬಂದು ಡ್ಯಾನ್ಸ್ ಕಲಿಯೋದು. ಆ್ಯಂಡ್ ನಾನು ತುಂಬ ಖುಷಿಯಾಗಿದ್ದೇನೆ ಆ್ಯಕ್ಚುಲಿ ಈ ಥರ ಎಲ್ಲ ನೋಡೋಕ್ಕೆ. ನೀವು ಡ್ಯಾನ್ಸ್ ನೋಡಿಬಿಟ್ಟು ನಾನು ಫುಲ್ ಫಿದಾಗಿದೆ. ಸೊ ಎಲ್ಲರೂ ಸೂಪರಾಗಿ ಮಾಡ್ತಿದ್ದಾರೆ ಡ್ಯಾನ್ಸ್. ವೆರಿ ಗುಡ್. ಥ್ಯಾಂಕ್ ಯು. ನಿಜವಾಗ್ಲೂ ಇವರು ಸೂಪರ್ ಪ್ಯಾಷನ್ ಇದೆ ಇವರಿಗೆ, ಅನೀಶ್ಗೆ. ಆಮೇಲೆ ಪ್ಯಾಷನ್ ಆ್ಯಂಡ್ ಪೇಷನ್ಸ್ ಆಲ್ಸೋ. ಸೊ ಇದು ಮುಖ್ಯ ಆ್ಯಕ್ಚುಲಿ ಡ್ಯಾನ್ಸ್ಗೆ. ನಾವು ಸಡನ್ಲಿ ಬಂದುಬಿಟ್ಟು ನನಗೆ ರಿಯಾಲಿಟಿ ಶೋ ಹೋಗ್ಬೇಕಂತ ಹೇಳ್ಬಿಟ್ಟು 1 ಮಂತಲ್ಲಿ ಕಲಿತ್ಬಿಟ್ಟು ಯು ಕ್ಯಾನ್ ಡೂ ದ ರಿಯಾಲಿಟಿ ಶೋ. ಯು ಹ್ಯಾವ್ ಟು ಸ್ಲೋಲಿ ಬೇಸಿಕ್ಕಿಂದ ಮಾಡಿ ಆಮೇಲೆ ಅಡ್ವಾನ್ಸ್ ಲೆವೆಲ್ ಹೋಗಿ ಆಮೇಲೆ ಯು ಹ್ಯಾವ್ ಟು ಗೋ ಟು ರಿಯಾಲಿಟಿ ಶೋಸ್. ಈ ವರ್ಕ್ಶಾಪ್ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಇವಾಗ ವರ್ಕ್ಶಾಪ್ ಅಂತ ಹೇಳುವಾಗ ಎಲ್ಲರೂ ಮಕ್ಕಳು ಆಗಲಿ ಪೇರೆಂಟ್ಸ್ ಆಗಲಿ ತುಂಬ ಎಕ್ಸೈಟಿಂದ ಈ ವರ್ಕ್ಶಾಪ್ಗೆ ಬಂದಿದ್ದಾರೆ. ಅದೇ ಥರ ಪ್ರತಿ ಡ್ಯಾನ್ಸ್ ಕ್ಲಾಸಲ್ಲೂ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ಯಾವುದು ವರ್ಲ್ಡ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ಆ ಮೂಮೆಂಟ್ ಬರುವಾಗ ಮಾತ್ರ ಪ್ರಿಪೇರ್ ಆಗೋದಲ್ಲ. ಫಸ್ಟಿಗೆ ನಾವು ಈ ಥರ ವರ್ಕ್ಶಾಪ್ ಆಗಲಿ ಪ್ರೋಗ್ರಾಮ್ಸ್ ಆಗಲಿ ಬರುವಾಗ ನಾವು ಫಸ್ಟ್ ಪ್ರಿಪೇರ್ ಆಗಬೇಕು. ಅಂದರೆ
ಆವಾಗ ಈ ವರ್ಕ್ಶಾಪ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬೇಸಿಕ್ಕಿಂದ ಮಕ್ಕಳು ರೆಡಿ ಆಗಬೇಕು ಅನ್ನೋದೇ ನಮ್ಮ ಒಂದು MJ ಸ್ಟೆಪ್ ಅಪ್ ಇದು ಮೈನ್ ಉದ್ದೇಶ. ಸೊ ನಾನು ನನ್ನ ಟೋಟಲ್ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ 8 ಇಯರ್ಸ್ ಆಗಿದೆ. 3 ವರ್ಷ ಮಗು ಇದ್ದಾಗ ನಾನು ನನ್ನ ಡ್ಯಾನ್ಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನ್ನ ರಿಯಾಲಿಟಿ ಶೋ ನಮ್ಮ TV ಡ್ಯಾನ್ಸ್ ಟು ಡ್ಯಾನ್ಸ್ ಸೀಸನ್ 2 ಅದರಲ್ಲಿ ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿ ಬಂದಿದ್ದೇನೆ. ಸೊ ಐ ವಾಂಟ್ ಟು ಥ್ಯಾಂಕ್ ಅನೀಶ್ ಸರ್, ಬಿಕಾಸ್ ಅವರೇ ನನ್ನನ್ನು ಎಂಕರೇಜ್ ಮಾಡಿದ್ದು, ಮೋಟಿವೇಟ್ ಮಾಡಿದ್ದು ಟು ಅಂದರೆ ಒಂದು ರಿಯಾಲಿಟಿ ಶೋಗೆ ಅವಳನ್ನು ಒಂದು ಆಡಿಷನ್ ಕೊಟ್ಟು ಬಿಡಿ. ಸೊ ಹಿ ಮೇಡ್ ಮೀ ಟು ಮೋಟಿವೇಟ್ he motivated me so much. So I want to thank Anish sir and the whole MJ family. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನರು ಶ್ರೀ ಗುರುದೇವಾನಂದ ಸ್ವಾಮೀಜಿಯನ್ನ ಜನ್ಮದಿನೋತ್ಸವ ಲೆಕ್ಕೊಡು ಒಡಿಯೂರು ಶ್ರೀ ಜನ್ಮದಿನೋತ್ಸವ ಸಮಿತಿ ಶನಿವಾರ ಗ್ರಾಮೋತ್ಸವ 2026 ಸೇವಾ ಸಂಭ್ರಮ ಬೊಕ್ಕ ಗುರುವಂದನಾ ಲೇಸು ನಡಪಾಯಿರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನರು ಶ್ರೀ ಗುರುದೇವಾನಂದ ಸ್ವಾಮೀಜಿಯನ್ನ ಜನ್ಮದಿನೋತ್ಸವ ಲೆಕ್ಕೊಡು ಒಡಿಯೂರು ಶ್ರೀ ಜನ್ಮದಿನೋತ್ಸವ ಸಮಿತಿ ಶನಿವಾರ ಗ್ರಾಮೋತ್ಸವ 2026 ಸೇವಾ ಸಂಭ್ರಮ ಬೊಕ್ಕ ಗುರುವಂದನಾ ಲೇಸ ಅಟ್ಟಣೆ ಮಲ್ತದಿತ್ತೆರು. ಕಾಂಡೆ ಗಣಪತಿ ಹವನ ಹೋಮ ನಡತಿ ನಡೆದ ಬೊಕ್ಕ ದೇವರಿಗೆ ವಿಶೇಷ ಪೂಜೆ ಮಲ್ತೆರು. ಶ್ರೀ ಗುರುದೇವಾನಂದ ಸ್ವಾಮೀಜಿಯರೇನು ಮೆರವಣಿಗೆ ಎದ್ಕೊಂಡೆರು. ಪರಶುರಾಮನ ಮೂರ್ತಿನು ಸ್ವಾಮೀಜಿ ಉದಿಪನ ಮಲ್ತದು. ತುಳಸಿದ ಮಾಲೆ ಸಮರ್ಪಣೆ ಮಲ್ತೆರು. ತೊಡರ್ ಬೋಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ರವಿರಾಜ್ ಒಡಿಯೂರು ಬೊಕ್ಕ ಕೂಟದ ಕ್ಲಿಡ್ದು ನಾಮ ಸಂಕೀರ್ತನೆ ನಡೆತಂಡು. ಒಡಿಯೂರು ಸ್ವಾಮೀಜಿಯರ್ನ ಜನ್ಮದಿನೋತ್ಸವ ಸಮಿತಿದ ಮರ್ಯಾದೆ ಮಾರ್ಗದರ್ಶಕರು ಸಾಧ್ವಿ ಶ್ರೀ ಮಾತಾನಂದಮಯಿ ಬೊಕ್ಕ ವೇದಮೂರ್ತಿ ಚಂದ್ರಶೇಖರ್ ಉಪಾಧ್ಯಾಯರ ಮಾರ್ಗದರ್ಶನರು ಗುರುಪಾದುಕ ಆರಾಧನೆ ನಡೆತಂಡು. ಜನ್ಮದಿನೋತ್ಸವ ಸಮಿತಿ ಗುರುಕಾರ್ಯರು ಲೋಕನಾಥ ಜಿ ಶೆಟ್ಟಿ ತಾಳಿಪಾಡಿ ಗೊತ್ತು ಬೊಕ್ಕ ಸರಿತಾ ಶೆಟ್ಟಿ ಕಂಡನಿ ಬುಡಿದಿ ಗುರುಪಾದುಕ ಪೂಜೆಡ ಪಾಲ್ದೆತ್ತೊಂದು ಫಲ ಪುರ್ಪ ಅರ್ಪಣೆ ತುಳಸಿ ಮಾಲೆ ಅರ್ಪಣೆ ಮಲ್ತೆರು. ಜೋಕುಲು ಗುರುಪಾದುಕೆಲಿಗೆ ತುಳಸಿ ಮಾಲೆ ಪಾಡ್ದು ಗುರುವಂದನಾ ಕಾರ್ಯಕ್ರಮ ಪಾಲ್ದೆ ತೊಂಡಿರು. ಸ್ವಾಮೀಜಿರ್ನ ಉಯ್ಯಾಲೆ ಸೇವೆ ನಡೆತಂಡು. ಸ್ವಾಮೀಜಿರ್ನ ಜನ್ಮದಿನೋತ್ಸವ ಸಮಿತಿದ ಪದಾಧಿಕಾರಿಗಳು ಊರ ಪರ ಊರ ಭಕ್ತರು ಕಾರ್ಯಕ್ರಮ ಟಿತ್ತೆರು. ಜಾತವೇದೋ ಬೃಹಂ ನಿರುಕಿಂಬ ಪಶೋಗಶ್ಚ ಮಕ್ಷ್ಯಮಾವಹ ಜೀವನಂಚ ದಿಶೋ ದಿಶಾ देवाः कुर्वन्ते जय गुरु दत्ता ಉಳ್ಳಾಲ ತಾಲೂಕದ ರಾಷ್ಟ್ರೀಯ ರಾಜಮಾರ್ಗ 26 ಸರ್ವಿಸ್ ಮಾರ್ಗ ಕಾಮಗಾರಿಗೆ ಸಂಬಂಧಪಟ್ಟಿನಂಚ ತೊಕ್ಕೊಟ್ಟು ಕೈತಲ್ದ ಕಲ್ಲಾಪೊಡು ನಿಘಂಟದ ಅತ್ತಂದಿ ಅಂಗಡಿಲೇನು ದೆಪ್ಪಾವನಂಚಿನ ಕಾರ್ಯಾಚರಣೆ ಶುರು ಮಲ್ತಿದೇರು. ಉಳ್ಳಾಲ ತಾಲೂಕದ ರಾಷ್ಟ್ರೀಯ ರಾಜಮಾರ್ಗ 26 ಸರ್ವಿಸ್ ಮಾರ್ಗ ಕಾಮಗಾರಿಗೆ ಸಂಬಂಧಪಟ್ಟಿನಂಚ ತೊಕ್ಕೊಟ್ಟು ಕೈತಲ್ದ ಕಲ್ಲಾಪುಟು ನಿಘಂಟದ ಅತ್ತಾಂದಿ ಅಂಗಡಿಲಿನ ದೆಪ್ಪಾವನ ಕಾರ್ಯಾಚರಣೆ ಶುರು ಮಲ್ದೆರ. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಕಲ್ಲಾಪು ಜಂಕ್ಷನ್ದ ಸೂಪರ್ ಮಾರ್ಕೆಟ್ ಬೊಕ್ಕ ಮಾರ್ಗದ ಬರಿಟಿತ್ತಿನ ಖಾಸಗಿ ಮಾರ್ಕೆಟ್ ಸೇರಿನಂಚ ಮಸ್ತ್ ಅಂಗಡಿಲಿಗೆ ಮೂಜಿ ಸರ್ತಿ ನೋಟಿಸ್ ಜಾರಿ ಮಲ್ತದಿತ್ತಂಡ ನೋಟಿಸ್ಗೆ ಗುಮನ ಕೊಡ್ದು ದೆಪ್ಪಂದಿ ನಡೆದವರ
NH ಅಧಿಕಾರುలు ಬೊಕ್ಕ ಪೊಲೀಸರು ಜಾಗಿಗೆ ಬತ್ತದ ಕಾರ್ಯಾಚರಣೆ ಶುರು ಮಲ್ದಿರು ಈ ಪುರ್ತುಡು ಬೇರದಕ್ಲು ಒಂಜಿ ವಾರದ ಗಡುಕೊರಿಯರೆ ಭಿನ್ನೈತೊಂಡೆರ ಅಂಡ ಪಾಕಸಟ್ಟಿ ನೋಟಿಸ್ ಕೊಂಡಲ ಒವ್ವೇ ಕ್ರಮದ ತೊಂದೆ ನಡೆದವರ ದೆಪ್ಪವನ ಕಾರ್ಯಾಚರಣೆ ಅಗತ್ಯ ಆತನಂದ ಅಧಿಕಾರುలు ತಿರಿಪಾದಿರು ಐದು ಬೊಕ್ಕ ಬೇರದಕ್ಲನ ಭಿನ್ನೈತೊನ್ನ ಮಿತ್ತ 2 ಗಂಟೆಲಿನ ಕಾಲ ಅವಕಾಶ ಕೊರಂಡು ಐದು ಬೊಕ್ಕ ಅಂಗಡಿ ದನಿಕಲು ಸ್ವಂತ ಉಮೇದಡು ಅಂಗಡಿಲಿಂದ ಪೆರೆ ದುಂಬು ಬತ್ತೇರ ಕಾಮಗಾರಿಗೆ ಅಡ್ಡಿ ಆದಿತ್ತಿನ ನಿಘಂಟದ ತಾಂದಿ ಅಂಗಡಿ ಕಟ್ಟೋಣಲೆಗೆ ಎದುರಾದ ನನದ ದಿನಕ್ಲೆಡ್ಲ ಒಂದುವೇ ರೀತಿಯ ಕಾರ್ಯಾಚರಣೆ ದುಂಬರಿಯರೆ ಉಂಡೊಂದು ಅಧಿಕಾರುలు ತೆರಿಪಾದಿರು. ಅಮೃತ ಯಕ್ಷಯಾನ ಕಾರ್ಯಕ್ರಮ ಆಗಸ್ಟ್ 15ಕ್ಕೆ ಮರುಳಿ ಸೂರ್ಯನಾರಾಯಣ ದೇವಸ್ಥಾನದ ಸೂರ್ಯರಶ್ಮಿ ಪ್ರಾಂಗಣಡು ನಡಪೆರೆ ಉಂಡೊಂದು ಕದ್ರಾ ನವನೀತ ಶೆಟ್ಟಿ ಸುದ್ದಿಕೊಟ್ಟಡು ತೆರಿಪಾದಿರು. ಕುಡ್ಲದ ಶ್ರೀ ವಾಗೀಶ್ವರಿ ಯಕ್ಷ ಕಲಾವರ್ಧಕ ಸಂಘದ ಪ್ರಧಾನ ಸಂಚಾಲಕರು ಕದ್ರಾ ನವನೀತ ಶೆಟ್ಟಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟಡು ಪಾತಿರ್ದ ಮರೋಳಿದ ಅಮೃತ ಯಕ್ಷಮಿತ್ರ ಬಳಗದ 10ನೇ ವರ್ಷದ ದಶಮಾನೋತ್ಸವ ಲೆಕ್ಕಡು ಅಮೃತ ಯಕ್ಷಯಾನ ಕಾರ್ಯಕ್ರಮ ಆಗಸ್ಟ್ 15ಕ್ಕೆ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಸೂರ್ಯರಶ್ಮಿ ಪ್ರಾಂಗಣೋಡು ನಡಪರೆ ಉಂಡು ಕಾಂಡೆ 10 ಗಂಟೆ ರಾತ್ರಿ 10 ಗಂಟೆ ಮುಟ ಬೇತೆ ಬೇತೆ ಕಾರ್ಯಕ್ರಮಗಳು ನಡಪರೆ ಉಂಡೊಂದು ಪಂಡ್ಯರ ಕಾಂಡೆ 10 ಗಂಟೆಗೆ ಉದಿಪನ 10 ಮಧ್ಯಾಹ್ನ ಒಂಜಿ ಮುಟ ಭಜನೆ ಒಂಜಿ 15 ಬಯ್ಯ 5 ಮುಟ ಶ್ರೀ ಶನೀಶ್ವರ ಮಹಾತ್ಮೆ ಯಕ್ಷಗಾನ ತಾಳೆ ಮದ್ದಲೆ ಬಯ್ಯ 6 ಗಂಟೆಗೆ ಸಭಾ ಕಾರ್ಯಕ್ರಮ ಬಕ ಯಕ್ಷಗುರು BN ಅಶೋಕ ಬೋಳೂರ್ ಮೇರೆಗೆ ಗುರುವಂದನೆ ರಾತ್ರಿ 8 ಗಂಟೆದ ಲಕ್ಷ್ಮೀ ಸ್ವಯಂವರ ಅಮೃತೋತ್ಸವ ಯಕ್ಷಗಾನ ಬಯಲಾಟ ನಡಪರೆ ಉಂಡೊಂದು ಕದ್ರಾ ನವನೀತ ಶೆಟ್ಟಿ ಪಂಡ್ಯರ ಅಮೃತ ಯಕ್ಷಮಿತ್ರ ಬಳಗದ ಸಂಚಾಲಕರ ವೆಂಕಟೇಶ್ ಐತಾಳ್ ಶೋಭಾ ಐತಾಳ್ ಶಿವಪ್ರಸಾದ್ ಪ್ರಭು ಅಶೋಕ್ ಬೋಳೂರ್ ಸುದ್ದಿ ಕೊಟ್ಟಿದ್ದಾರೆ. ಇದೀಗ ಅಮೃತ ಯಕ್ಷಮಿತ್ರ ಬಳಗದ ಈ ಕಾರ್ಯಕ್ರಮ ದಶಮಾನೋತ್ಸವ ಈ 4 ಸಂಘಗಳ ಎಲ್ಲಾ ಕಲಾವಿದರಿಗೂ ಕೂಡ ಒಂದು ಸ್ಫೂರ್ತಿಯ ಕಾರ್ಯಕ್ರಮ ಆಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಕಾರ್ಯಕ್ರಮ. ಶೋಭಾ ಐತಾಳ್ ಅವರ ಯಕ್ಷರಂಗದ ಹೆಜ್ಜೆ ಅವರು ಇರಿಸುವ ಮೊದಲು ಭಜನಾ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿ ಅವರಿಗೆ. ಆದ್ರಿಂದ ಆರಂಭದಲ್ಲಿ ಭಜನೆ, ಅದಾದ ನಂತರ ನಮ್ಮ ವೆಂಕಟೇಶ್ ಐತಾಳ್ರು ಅವರ ಪೌರೋಹಿತ್ಯದಲ್ಲಿ ಅನೇಕ ಶನಿ ಪೂಜೆಗಳು ಅದು ಸಾರ್ವಜನಿಕ ನೆಲೆಯಲ್ಲಿ ಕೌಟುಂಬಿಕ ನೆಲೆಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇತ್ತು. ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಚಿನ್ಮಯದಾಸ ವಿರಚಿತ ಶನೀಶ್ವರ ಮಹಾತ್ಮೆ ಇದು ಯಕ್ಷಗಾನದಲ್ಲಿ ಒಂದು ವಿಶೇಷತೆ. ಈ ಪ್ರಸಂಗ ಇದು ನಮ್ಮ ಮೂಡಲಪಾಯದ ಯಕ್ಷಗಾನ ಪ್ರಸಂಗ. ನಮ್ಮ ತೆಂಕುತಿಟ್ಟು ಬಡಗುತಿಟ್ಟು ಇದು ನಮ್ಮ ಪಡುವಲಪಾಯದ ಯಕ್ಷಗಾನ ಆದರೆ ಮೂಡಲಪಾಯದ ಯಕ್ಷಗಾನ ಪ್ರಸಂಗವನ್ನು ಉಪಯೋಗಿಸಿಕೊಂಡು ಭಾಗವತರು ಹಾಡುವ ಹಾಡು ಚಿನ್ಮಯದಾಸರು ಬರೆದಂತಹ ಹಾಡು. ಕೇರಳ ಕಾಸರಗೋಡು ಜಿಲ್ಲೆದ ಪೆರಿಯಡುಪ್ಪುನ ಶ್ರೀ ಶೈಲಂ ದೇವಿ ಕ್ಷೇತ್ರಡು ಆಟಿ ತಿಂಗುಲ್ದ ವಿಶೇಷ ಮರ್ದ್ ಗಂಜಿ ಮಲ್ತದ ಅಮ್ಮಗ ನೈವೇದ್ಯದಂಚ ಅರ್ಪಣೆಡು ಪೂಜೆ ಮಲ್ತದ ಭಕ್ತರಿಗೆ ಪ್ರಸಾದ ರೂಪಡು ಪಟ್ಟದಿರು. ಸೀಕ್ ಸಂಕಟಲು ಪೀಡೆ ಕುಲೆಕ್ಲೆನ ಉಪದ್ರ ಹೆಚ್ಚ ಪನ್ಪನಂಚನ ನಂಬಿಕೆ ಉಪ್ಪುನ ಆಟಿ ತಿಂಗೊಳ್ದು ಮರ್ದದ ಅಂಶಲನ ತೆನಸನ ಹೆಚ್ಚಾದ ಗಲಸುವೆರು. ಕೇರಳ ಕಾಸರಗೋಡು ಜಿಲ್ಲೆದ ಪೆರಿಯಡುಪ್ಪುನ ಶ್ರೀ ಶೈಲಂ ದೇವಿ ಕ್ಷೇತ್ರಡು ಆಟಿ ತಿಂಗೊಲ್ದ ಇಸೇಸ ಮರ್ದ ಗಂಜಿ ಮಲ್ತದ ಅಮ್ಮಗ ನೈವೇದ್ಯದಂಚ ಅರ್ಪಣೆಡು ಪೂಜೆ ಮಲ್ತದ ಭಕ್ತರಿಗೆ ಪ್ರಸಾದ ಪಟ್ಟುವೆರು. ಬಿಜೆಪಿ ಕಾಸರಗೋಡು ಜಿಲ್ಲೆದ ಗುರ್ಕಾಡ್ದಿ ML ಅಶ್ವಿನಿ ಈ ಪೊರ್ತುಡಿತದ ಮಾತಾ ಓಂ ಶ್ರೀ ಶಿವಜ್ಞಾನಮಹಿ ಸರಸ್ವತಿ ಬೊಕ್ಕ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ರೆಡ್ದು ಪ್ರಸಾದ ದೆತ್ತೊಂಡೆರ. ಶ್ರೀ ಶೈಲಂ ದೇವಿ ಕ್ಷೇತ್ರದ ಸೇವಾ ಸಮಿತಿ ಗುರ್ಕಾರ್ಯರ P ಮುರಳೀಧರಂ ನಾಯರ್, ಮಾತೃ ಸಮಿತಿ ಗುರ್ಕಾರ್ಯರ ಸ್ವರ್ಣಲತಾ ಬೊಕ್ಕ ಕಾರ್ಯಕರ್ತರ ದಿಂಜ ಜನ ಭಕ್ತರ ಕಾರ್ಯಕ್ರಮಟಿತ್ತರ. ಶ್ರೀ ವಿದ್ಯಾನಂದ ಸರಸ್ವತಿ ಪಾತಿರ್ದು ಈ ಆಟಿ ತಿಂಗಳು ಇಸೇ ಸಮರ್ದ ಗಂಜಿ ಮಲ್ತದ ಪ್ರಸಾದ ಅಂತ ಪರ್ಪನೆಡ್ದು ಮಾತಾ ಸೀಕ ಸಂಕಟ ದೂರ ಹಾಕೊಂಡು ಆರೋಗ್ಯ ಎಡ್ಡೆ ಹಾಕೊಂಡೊಂದು ಪಂಡ್ಯರ. ಇವತ್ತು ನಮ್ಮ ಪೆರಿಯ ಶ್ರೀಶೈಲಂ ದೇವಿ ಕ್ಷೇತ್ರದಲ್ಲಿ
ಮಂಗಳೂರು ವಂಶಿ ಮಠದ ಮೂಲಕ್ಷೇತ್ರವಾದ ಪೆರಿಯ ಶ್ರೀ ಶ್ರೀದೇವಿ ಕ್ಷೇತ್ರದಲ್ಲಿ ಕರ್ಕಿಡ ಗಂಜಿ ಔಷಧ ಗಂಜಿಯನ್ನು ಇಡೀ ಭಕ್ತಾದಿಗಳಿಗೆ ಒಟ್ಟಿಗೆ ಇವತ್ತು ವಿತರಣೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಔಷಧಗಳನ್ನು ಸೇರಿಸಿಕೊಂಡು ಔಷಧ ಸೂಕ್ತ, ಮಹಾಮೃತ್ಯುಂಜಯ, ಧನ್ವಂತರಿ ಮಂತ್ರಗಳನ್ನು ಜಪ ಮಾಡಿ ಅದನ್ನು ಸಂಪೂರ್ಣವಾಗಿ ಆತ್ಮೀಯ ಚೈತನ್ಯ ಬರುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಭೌತಿಕವಾದ ಶರೀರಕ್ಕೆ ಆರೋಗ್ಯ ಪರಿಪಾಲನೆಗೆ ಬೇಕಾದ ರೀತಿಯಲ್ಲಿ ಜಪ ಪ್ರಾರ್ಥನಾದಿಗಳು ಮಾಡಿ ನಾವು ಇವತ್ತು ಎಲ್ಲ ಭಕ್ತಾದಿಗಳೇ ದೇವಸ್ಥಾನದಿಂದ ವಿತರಣೆ ಮಾಡಿದ್ದಾರೆ. ಈ ಪೆರಿಯ ಶ್ರೀಶೈಲಂ ದೇವಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಇದು ಮೇರು ಶ್ರೀಚಕ್ರದ ಕ್ಷೇತ್ರ. ಇಡೀ ಪ್ರಪಂಚದ ಪ್ರತೀಕವಾಗ ಮೇರು ಶ್ರೀಚಕ್ರದಲ್ಲಿ ಮಹಾಲಲಿತಾ ಸುಂದರಿ ಅಮ್ಮೆಯನ್ನು ಪ್ರತಿಷ್ಠೆ ಮಾಡಿಯ ಒಂದು ಮಹಾಕ್ಷೇತ್ರ. 330 ಕೋಟಿ ದೇವತೆಗಳು ಒಂದೇ ಜಾಗೆಯಲ್ಲಿರುವುದಾದರೆ ಅದು ಮೇರು ಶ್ರೀಚಕ್ರದಲ್ಲಿ. ಆ ಅಂಶವನ್ನು ಇಟ್ಕೊಂಡು ಅದನ್ನ ವಿಧಿ ಪ್ರಕಾರವನ್ನು ಶ್ರೀಚಕ್ರ ಪೂಜೆಗಳನ್ನು ನಾವು ನಡೆಸ್ತಾ ಬರ್ತೇವೆ. ಕೃಷ್ಣನ ಆರಾಧನೆ ಪ್ರತಿಯೊಂದು ಇಲ್ಲಡ್ಲ ನಡಪಡುವುದು ಶಾಸಕಿ ಡಿ ವೇದವ್ಯಾಸ್ ಕಾಮತ್ ಪಂತಿರು. ಶಕ್ತಿನಗರದ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿದ 46ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಡಿಕೆ ಉಚ್ಚಯದ ಲೆಪ್ಪೋಲೆ ಬಿಡುಗಡೆ ಮಲ್ತದ ಆರ್ಪಾತಿರಿಯರು. ಕುಡ್ಲ ಶಕ್ತಿನಗರದ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿದ ನೆಲೆಟ್ ಸೆಪ್ಟೆಂಬರ್ 4 46ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಕುಡಿಕೆ ವಿಜಯ ನಡಪರೆಯಿತದ ಐತ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಶಕ್ತಿನಗರದ ಶ್ರೀಕೃಷ್ಣ ಭಜನಾ ಮಂದಿರೋಡ್ ನಡೆತಂಡ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಗುರುಕಾರ್ಯರು ಮಹೇಶ್ ಜೋಗಿ ಎತ್ಕೊಂಡಿರ ಸಭಾಲಿ ಸೂದಿಪನೊಡ್ಡು ಬಕ್ಕ ಶಾಸಕರ ಡಿ ವೇದವ್ಯಾಸ ಕಾಮತ್ ಲೆಪ್ಪೋಲೆ ಬಿಡುಗಡೆ ಮಲ್ತಿರ ಶಾಸಕರ ಪಾತ್ರದ ಕೃಷ್ಣನ ಆರಾಧನೆ ಪ್ರತಿಯೊಂಜಿ ಇಲ್ಲಡ್ಲ ನಡಪಡು ಪ್ರತಿಯೊಂಜಿ ಬಾಲಿಲ ಶ್ರೀಕೃಷ್ಣನ ಜಬಲೆವಡು ಪನ್ಪನ ಮನಸ್ಸು ಪ್ರತಿಯೊರಿಯಡಲ ಉಂಡು ಹಿರಿಯರನ ತ್ಯಾಗ ಪುಣ್ಯ ಪಾಟಿಕಡಿ ಈತು ವರ್ಷದ್ದು ಕೃಷ್ಣ ಜನ್ಮಾಷ್ಟಮಿ ಮಸರುಕುಡಿಕೆ ಗೆಲ್ಮೆಡ್ ನಡತು ಬೈತನಂದು ಪಂಡ್ಯರ. ಡಾಕ್ಟರ್ ಪೂರ್ಣಿಮಾ ಬಾಳಿಗ ಪಾತಿಡ್ದ ದೇವಿರನ ಕಾರ್ಯಕ್ರಮ ಸಮಾಜ ಬೋಡಾಯಿನ ಕಾರ್ಯಗ ಮಾತಿರ್ಲ ಕೈ ಜೋಡ್ಸವಡೊಂದು ಪಂಡ್ಯರ. ದುಂಬುದ ಪಾಲಿಕೆ ಸದಸ್ಯರಾಯಿನ ಕಿಶೋರ್ ಕೊಟ್ಟಾರಿ, ಶಕೀಲಾ ಕಾವ, ವನಿತಾ ಪ್ರಸಾದ್, ಅವಿನಾಶ್, ಕಿಶೋರ್ ಕುಮಾರ್, ಶಿವಪ್ಪ, ಕೃಷ್ಣಕುಮಾರ್ ಕಾರ್ಯಕ್ರಮ ಟಿತ್ತೆರ. ಇಡೀ ಪ್ರಪಂಚದ ನಮಗೆ ವಿಶೇಷವಾದ ಕೃಷ್ಣನ ಆರಾಧನೆ ಮಾಡ್ಕೊಡು. ಪ್ರತಿ ಒಂದು ಇಲ್ಲಡೆ ಪ್ರತಿ ಒಂದು ಜೋಕ್ಲೆನ ಕೃಷ್ಣನ ಲೆಕ್ಕನ ತೂಡು ಅಂದು ಪನ್ಪುನಂಚಿನ ಚಿಂತನದ ಕಾರ್ಯ ನಮ್ಮ ಕೃಷ್ಣನ ಲೆಕ್ಕನೆ ನಮ್ಮ ಇಲ್ಲದ ಬಾಲೆನ ಮಲ್ಪೊಡು ಆವುಡು ಒಂದು ಪನ್ಪುನಂಚಿನ ಆ ಭಾವನೆದ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿ. ಪ್ರತಿ ಒಂದು ಕಾರ್ಯ ಎಡ್ಡೆ ರೀತಿಯ ಆವುಡು ಒಂದು ಪನ್ಪುನಂಚಿನ ದೃಷ್ಟಿಡು ಧೃತಿರಾಜರ ಪೂರ್ಣ ರೀತಿಯ ಸಹಕಾರ, ಪೂರ್ಣ ರೀತಿಯ ಕಾರ್ಯ, ಪೂರ್ಣ ನಮ್ಮ ಒಂಜಾರು ಒಟ್ಟಾದ ಈ ಶಕ್ತಿನಗರದ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಬಾರಿ ಎಡ್ಡೆ ರೀತಿಯ ಗೌಜಿನ ಮಲ್ಪುಗ ಅಂತ ಎಂಕುಲು ಯಾನಿ ಸಂದರ್ಭ ನಿಗಳ ಪೂರ ಕೇಳೊಂದು 45 ವರ್ಷದ ಪಿರಾವುಡು ಐತ ಕೆಲಸ ಕಾರ್ಯ ಮಲ್ತೊಂದು ಬತ್ತಿನಂಚಿನಾಗ್ಲು ಮಸ್ತ್ ಜನ ನಮ್ಮೊಟ್ಟಿಗೆ ಉಲ್ಲೇರಿ ಐನು ಆ ಸಮಯಡ್ ಆ ಕಾರ್ಯಕ್ರಮ ಮಲ್ಪೊಂದಿತ್ತಂದ ಪೂರ ಊರುದಕ್ಲ ಸಾಕಾರ ಇಜ್ಜಂದ ಆ ಕಾರ್ಯಕ್ರಮ ಮಲ್ತೊಂದು ಬರೋ ಸಾಧ್ಯ ಐತಿ. ಆಂಡ ಬಾರಿ ಕಷ್ಟಡ್ ಆ ಕಾರ್ಯಕ್ರಮನ ಒವೇ ರೀತಿಡ್ ಆ ಕೃಷ್ಣನ ದಯಟ್ ಉಂತಾಯರ ಬಲ್ಲಿ ಒವೇ ರೀತಿಡ್ ಕಾರ್ಯಕ್ರಮ ವಿಘ್ನಲ್ ಆಯರ ಬಲ್ಲಿ ಪನ್ಪನ ರೀತಿಡ್ ಬೇತೆ ಬೇತೆ ರೀತಿಡ್ ಐನು ಕಾರ್ಯಕ್ರಮನ ಆ ಜನ್ಮಾಷ್ಟಮಿ ಕಾರ್ಯಕ್ರಮನ ಮಲ್ತೊಂದು ಒಯ್ದೇರು. ಮೌಲ್ಯಗಳು ಕಮ್ಮಿ ಆಗ್ತಾ ಉಂಟು. ತಾಯಿ ಮಕ್ಕಳ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಹೇಗೆಂದರೆ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ, ಎಲ್ಲರೂ ಫೋನ್ನಲ್ಲಿ ಇರ್ತಾರೆ. ತಾಯಂದಿಗೊಂದು ಫೋನ್, ಮಗುಗೊಂದು ಫೋನ್, ಮಗನಿಗೊಂದು ಫೋನ್, ಎಲ್ಲ ಮನೆಯಲ್ಲಿ ಸುತ್ತಮುತ್ತ ಫೋನ್ನಲ್ಲಿ ಇರ್ತಾರೆ. ಒಟ್ಟು ಒಂದು ಪ್ರಾರ್ಥನೆಯನ್ನು ಒಟ್ಟಿಗೆ ಮಾಡುವುದಾಗಲಿ ಕುಟುಂಬದವರು, ಒಂದು ದಿನದ ಒಂದು ಊಟ ರಾತ್ರಿದು ಅದನ್ನು ಒಟ್ಟಿಗೆ ಮಾಡೋದಾಗಲಿ, ಸಂಜೆ ಮನೆಯಲ್ಲಿ ಒಂದು ಭಜನೆ ನಡೀತಿತ್ತು ಮೊದಲು. ಆಗ ಎಲ್ಲರೂ ಕೂತ್ಕೊಂಡು ಒಂದು ಮಾಡಬೇಕು ಭಜನೆ, ಅದರ ನಂತರವೇ ಊಟ ಅಂತ ಹೇಳುವಂಥದ್ದೆಲ್ಲ ಒಂದು ಶಿಸ್ತಿತ್ತು. ಈಗ ಅದೆಲ್ಲ ಇಲ್ಲ. ಆ ಕುಟುಂಬದ ಮೌಲ್ಯಗಳೇ ನಾಶ ಆಗಿ ಹೋಗಿದೆ. ಅದು ಎಲ್ಲಿಯೋ ಹೋಗ್ತಾ ಉಂಟು, ಎಲ್ಲಿಂದ ಗೊತ್ತಿಲ್ಲ. ಆದ್ದರಿಂದ ನಾವು ಒಂದು ಕಾರ್ಯಕ್ರಮ ಇದು ಮಾಡುವ, ಕಿಶೋರಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಮಾಡುವಂತ ಹೇಳಿದ್ದಕ್ಕೆ ಶಂಕರಣ್ಣನವರು ಒಂದು ಮುಂದಾಳತ್ವ ತೆಗೆದುಕೊಂಡು ತುಂಬ ಚಂದವಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಕೆಎಂಸಿ ಪುಟುದಿನಿ ಟಿಎಂಎ ಪೈರೆಡ್ದು ಅರೆಗು ಸುರುಕು ಸೊಲ್ಮೆ ಸಂದಾವುಡು ಡಾಕ್ಟರ್ ದೀಪಕ್ ಆರ್ ಮಡಿ ಪಂತಿರು. ವಿಜಯ್ ಕೆಎಂಸಿ ನವಚೈತನ್ಯದ ಯೋಗ ಕ್ಲಾಸ್ದ 22ನೇ ವರ್ಷಾಚರಣೆ ಉದಿಪನ ಮಲ್ತದ ಆರ್ಪಾತಿರಿಯರು.
ಕುಡ್ಲದ ಬಿಜೆ ಕೆಎಂಸಿ ನವಚೈತನ್ಯ ಯೋಗ ಕ್ಲಾಸ್ದ 22ನೇ ವರ್ಷಾಚರಣೆ ಸಂಭ್ರಮ ನಡೆತಂಡು ಅತ್ತವರದ ಕೆಎಂಸಿದ ಡಾಕ್ಟರ್ ದೀಪಕಾರ್ ಮಡಿ ಕಾರ್ಯಕ್ರಮ ಉದಿಪನ ಮಲ್ತೇರ. ಡಾಕ್ಟರ್ ದೀಪಕಾರ್ ಮಡಿ ಪಾತಿರ್ದು TMA ಪಯ್ಯರಿಗೆ ಸುರುಕು ಸೊಲ್ಮೆ ಸಂದಾವುಡು ದಾಯಪಂಡ ಅರೆಡ್ದು KMC ಪುಟದೊಂದು ಪಂಡೇರ. ಚೇತನ ಶಾಲೆದ ಮಾನಿಕ ಬೊಕ್ಕ ಉಜಿರದ ಕೃಷ್ಣಪ್ಪ ಪೂಜಾರಿಯರಿಗೆ ಚಕ್ರ ಕುಡ್ಸು ಕೊಡ್ದು ಎಡ್ಡಿಪ್ಪು ಬೈಕಿಯರು 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆದ ಸಾಧಕರಾಯಣ ಗೌರಿ ಕಲಶ್ರೀ ಲಿಖಿತ್ ಬೊಕ್ಕ ನಮ್ರತ್ ಮೊಕ್ಲೆಗೆ ಕಲ್ಪರೆ ಪಣು ಸಾಯಪಟ್ಟಿಯರ. ನವಚೈತನ್ಯ ಯೋಗ ಕ್ಲಾಸ್ದ ಹಿರಿಯ ಸದಸ್ಯರು ಉಷಾ ಎಸ್ ಕುಮಾರ್ ಪ್ರೇಮ ಎಸ್ ಅಡಿಗಬಕ ಮಾಯಾ ನಾಯಕರಿಗೆ ಮರ್ಯಾದೆ ಸಂದೈತ ಮಲ್ತೇರ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. Greetings from Kastubba Medical College, Bangalore. So ನಾನು ಹಾಸ್ಪಿಟಲ್ ರೆಪ್ರೆಸೆಂಟೇಟಿವ್ ಆದ ಕಾರಣ ಕಾಲೇಜನ್ನು ನಿಲ್ಲಬೇಕು, ಯಾಕಂದರೆ ಈ ಜಾಗ ಕೊಟ್ಟದ್ದು ಕಾಲೇಜ್. ಸೊ ನಾವು ಯಾವಾಗಲೂ TMA ಪೈ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರಿಂದ KMC ಹುಟ್ಟಿದ್ರು. ನಾವು ಅವರನ್ನು ವಿಷನರಿ ಲೀಡರ್ಸ್ ಅಂತ ಹೇಳ್ತೇವೆ. ನಮ್ಮದು 2004 ಸ್ಟಾರ್ಟ್ ಆಗಿದ್ದ ಕ್ಲಾಸು 2026ಕ್ಕೆ 22 ವರ್ಷ ಆಯಿತು. ತುಂಬ ಆಶ್ಚರ್ಯ ಆಗ್ತದೆ, 22 ವರ್ಷದಿಂದ ನಾವು KMCಯಲ್ಲೇ ಇದ್ದೇವೆ. ನಮ್ದು ನವಚೈತನ್ಯ ಅಂದ್ರೆ ಆಶ್ರಯ ಅಂತ ಮೊದಲಿತ್ತು, ನವಚೈತನ್ಯ ಅತ್ತಾವರ, ನವಚೈತನ್ಯ ವಿಜಯ್. ನಮ್ಮೊಟ್ಟಿಗೆ ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ನವರು ಕೂಡ ಇದ್ದಾರೆ. ಇದಂದ್ರೆ ಹಿಂದಿನಿಂದ ಬಂದ ಹಾಗೆ ನಾವು ಅನುಸರಿಸಿಕೊಂಡು ಬರ್ತೇವೆ. 3 ಟೀಮ್, ಅವರ ಪ್ರೋಗ್ರಾಮ್ಗೆ ನಾವು ಹೋಗೋದು, ನಮ್ಮ ಪ್ರೋಗ್ರಾಮಿಗೆ ಅವರು ಬರೋದು ಎಲ್ಲ. ನಮ್ಮ ಇಲ್ಲಿ ನಾವು 2 ಪ್ರೋಗ್ರಾಮ್ ಮಾಡ್ತೇವೆ. ಜನವರಿಯಲ್ಲಿ ನ್ಯೂ ಇಯರ್ ಪ್ರೋಗ್ರಾಮ್. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಯುವ ಸಂಗಮ ಉದ್ಯಾವರ ಮಾಡದ ಒಟ್ಟು ಸೇರಿಗೆಡ ಐತಾರ ಕಾಂಡೆ 10 ಗಂಟೆಗೆ ಮಂಜೇಶ್ವರ ಉದ್ಯಾವರ ಮಾಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಡ ಆಟಿದ ಭೂತಾರಾಧನೆ ಸಾಕ್ಷ್ಯಚಿತ್ರ ಪ್ರದರ್ಶನ ಬೊಕ್ಕ ಪಾತ್ರಕತೆ ನಡಪೆರೆ ಉಂಡು. ಅಕಾಡೆಮಿ ಗುರ್ಕಾರ್ಯರು ತಾರನಾಥ್ ಗಟ್ಟಿ ಕಾಪಿಕಾಡ್ ಗುರ್ಕಾರ್ಮಿಡ್ ಶಾಲೆದ ಮುಖ್ಯ ಉಪಾಧ್ಯಾಯರು ರಾಧಾಕೃಷ್ಣ ಹೆಚ್ ಕಾರ್ಯಕ್ರಮ ಉದಿಪನ ಮಲ್ಪೆರೆಂದು ಅಕಾಡೆಮಿದ ಪ್ರಕಟಣೆ ತೆರಿಪಾದರು. ಇಡೀಗ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಗಳು ಮುಗಿಂಡು ಸೊಲ್ಮೇಲೆ.